ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಮಾಲ್ಡೀವ್ಸ್ಗೆ ಬಂದಿರುವಂತ ಪ್ಲೇಸ್ ಬಂದ್ಬಿಟ್ಟು ಇಟ್ಸ್ ದಿ ಲಿಲ್ಲಿ ಬೀಚ್ ರೆಸಾರ್ಟ್. ಈ ಒಂದು ಪ್ರಾಪರ್ಟಿ ಹೇಗಿದೆ ಪ್ರತಿಯೊಂದು ಡೀಟೇಲ್ಸ್ ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಕಡೆ ನೀವು ನೋಡ್ತಾ ಇರೋದು ಲಿಲ್ಲಿ ಮಾ ಅಂದ್ರೆ ಇದು ಲಿಲ್ಲಿ ಅವರ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸಿಗುತ್ತೆ. ಬಟ್ ಬುಫೆ ಮಾತ್ರ ಇರುತ್ತೆ. ಅದ್ರ ಜೊತೆಗೆ ಕಾಕ್ಟೇಲ್ಸ್, ಮಾಕ್ಟೇಲ್ಸ್, ವೈನ್ಸ್, ವಿಸ್ಕೀಸ್, ಪ್ರೀಮಿಯಂ ಎಲ್ಲ ಇರುತ್ತೆ. ಆ್ಯಂಡ್ ನನ್ನ ಈ ಕಡೆ ಬಂದರೆ ನಿಮಗೆ ಹಲವಾರು ಸ್ಟೋರ್ಸ್ ಇರುತ್ತೆ. ಇಲ್ಲಿ ಜ್ಯುವೆಲ್ರೀಸ್ ಇದೆ, ಸ್ವಿಮ್ಮಿಂಗ್ ವೇರ್ಸ್ ಇದೆ, ಫೋಟೋಶೂಟ್ಸ್ ಪ್ಲೇಸ್ ಇದೆ. ಸೊ ಅದು ಈ ಕಡೆ ಸೆಕ್ಷನ್ ಅಲ್ಲಿ ಇರೋದು. ಇಲ್ಲಿ 3 ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ. ಒಂದು ಲಗೂನ್ ವಿಲ್ಲಾ, ಒಂದು ಬೀಚ್ ವಿಲ್ಲಾ, ಅದರ ಜೊತೆಗೆ ಓವರ್ ವಾಟರ್ ವಿಲ್ಲಾ, ಹಾಗೆಯೇ ದ ಟಾಪ್ ಮೋಸ್ಟ್ ದ ಸನ್ಸೆಟ್ ಓವರ್ ವಾಟರ್ ವಿಲ್ಲಾ ಇದೆ. ಎಲ್ಲ ಪ್ರಾಪರ್ಟೀಸ್ ಜೊತೆಗೆ ಇಲ್ಲಿ ಹಲವಾರು ಅಮ್ಯುನಿಟೀಸ್ ಇದೆ. ಫ್ರಮ್ 4 ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಟು ದ ಮೇನ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ, ಹಾಗೆಯೇ ಸ್ಪಾ, ಸ್ಪೋರ್ಟ್ಸ್ ಏರಿಯಾ, ಇದು ಎಲ್ಲ ಕವರ್ ಮಾಡಬೇಕು. ಸೊ ಬನ್ನಿ ಶುರು ಮಾಡೋಣ. ಇದು ಮೇನ್ ರಿಸೆಪ್ಷನ್ ಏರಿಯಾ. ಅದಾದ್ಮೇಲೆ ಲಿಲಿಮಾ ಹೋಟೆಲ್ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ನಮ್ಮ ಡ್ರೀಮ್ ಡೆಸ್ಟಿನೇಷನ್ ನಿಮಗೂ ಕೂಡ ತೋರಿಸುವಂಥ ಸವ್ಯ. ಗಮನಿಸ್ತಾ ಇದ್ದೀರಾ ನೀವು, ಎಂಟೈರ್ ಫ್ಲೋರಿಂಗ್ ನೋಡಿದ್ರೆ ಎಲ್ಲ ಕಡೆ ಸ್ಯಾಂಡ್ ಇದೆ. ಇನ್ಫ್ಯಾಕ್ಟ್ ರೆಸ್ಟೋರೆಂಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂಚೂರು ಫ್ಲೋರಿಂಗ್ ಮಾಡಿಲ್ಲ, ಎಲ್ಲ ಮಣ್ಣಿದೆ, ಅಂದರೆ ಸ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಬಂದ ಮೇಲೆ ನಿಮಗೆ ಆ ಒಂದು ಡಿಫ್ರೆಂಟ್ ಪ್ರಪಂಚದ ಅನುಭವ ಆಗಬೇಕು ಅಂತ ಅದೇ ರೀತಿನ ಆರ್ಕಿಟೆಕ್ಚರ್ ಅಂಡ್ ಪ್ರತಿಯೊಂದು ಪ್ಲಾನಿಂಗ್ ಮಾಡಿದ್ದಾರೆ. ಬಾರ್, ಕೆಫೆ ತೋರಿಸ್ತೀನಿ. ಈ ಪ್ರಾಪರ್ಟಿ ಕಾಸ್ಟ್ ಎಷ್ಟು ಅಂತ ಆಲೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ಬೀಚ್ ವಿಲ್ಲಾ, ಲಗೂನ್ ವಿಲ್ಲಾ, ಹಾಗೆಯೇ ಓವರ್ ವಾಟರ್ ವಿಲ್ಲಾ ಇದೆ. ಸೊ ಮಿನಿಮಮ್ ರೇಂಜ್ ಎಷ್ಟಾಗುತ್ತೆ ಅಂದರೆ ಪರ್ ನೈಟ್ ಸ್ಟೇಗೆ 40,000ದಿಂದ 90,000 ತನಕನೂ ಆಗುತ್ತೆ. ಬಟ್ ಇದು ಸ್ಟೇ ಮಾತ್ರ, ಯೋರ್ ಫುಡ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಇಲ್ಲಿ ಸೀ ಫುಡ್ ಫೇಮಸ್ ಆಗಿರೋದ್ರಿಂದ ಲಾಬ್ಸ್ಟರ್ಸ್ ಎಷ್ಟು ಇದೆ ನೋಡಿ. ಎವ್ರಿ ಡೇ ಇದು ರೀಸ್ಟಾಕ್ ಮಾಡ್ತಾನೆ ಇರ್ತಾರೆ. ಹಾಗೆಯೇ ಇದು ಲಿಲಿಮಾ ಹಾಗೆಯೇ ರಿಸೆಪ್ಷನ್ ಮಧ್ಯದಲ್ಲಿ ಇರುವಂಥ ಒಂದು ಪುಟ್ಟ ಲೌಂಜ್ ಸ್ಪೇಸ್. ನಮ್ಮನ್ನ ಈ ಎಂಟೈರ್ ಪ್ರಾಪರ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು ಇವರು. ಕ್ಯಾನ್ ವಿ ಸೇ ಹಾಯ್? ಹಾಯ್. ಸೊ ನಾವು ಎಂಟೈರ್ ಪ್ರಾಪರ್ಟಿ ಕರ್ಕೊಂಡು ಹೋಗ್ತಾರೆ. ಲೆಟ್ಸ್ ಸಿ ಎಲ್ಲೆಲ್ಲಿ ಏನೇನಿದೆ ಅಂತ. ಬನ್ನಿ. ಲಿಲ್ಲಿ ಬೀಚ್ ರೆಸಾರ್ಟ್ ಅಂಡ್ ಸ್ಪಾ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಫಸ್ಟ್ ನೀವು ನೋಡ್ತಾ ಇರೋದು ಇದು ಫುಟ್ಬಾಲ್ ಕೋರ್ಟ್. ಇದ್ರ ಜೊತೆಗೆ ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಅದು ಕೂಡ ಇದೆ. ಇಲ್ಲಿ ಪೂಲ್ ಏರಿಯಾ ಇದೆ, ಆಲ್ಕೋಹಾಲ್ ಪ್ಲೇಸ್ ಇದೆ, ಫುಡ್ ಇದೆ, ಕಿಡ್ಸ್ ಪೂಲ್ ಏರಿಯಾ ಇದೆ ಅಂಡ್ ದಿ ಎಂಟೈರ್ ವಿಲ್ಲಾದು ಬ್ಯೂಟಿ ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ. ಮಾಲ್ಡೀವ್ಸ್ ಅಲ್ಲಿ ಸುಮಾರು 166 ರೆಸಾರ್ಟ್ಸ್ ಇದೆ. ಅದರಲ್ಲಿ 3 ಸ್ಟಾರ್ ಇದೆ, 4 ಸ್ಟಾರ್ ಇದೆ, 5 ಸ್ಟಾರ್ ಇದೆ, ಹಾಗೆಯೇ ನಾರ್ಮಲ್ ರೂಮ್ಸ್ ಕೂಡ ನಿಮಗೆ ಸಿಗುತ್ತೆ. ನಾವು ಬುಕ್ ಮಾಡಿರೋದು ಲಿಲ್ಲಿ ಬೀಚ್ ರೆಸಾರ್ಟ್ ಅಂಡ್ ಸ್ಪಾ. ಇದು 5 ಸ್ಟಾರ್ ಪ್ರಾಪರ್ಟಿ ಆ್ಯಂಡ್ ನಾವು ಸಾಕಷ್ಟು ರಿಸರ್ಚ್ ಮಾಡಿದ್ಮೇಲೆ ಸುಮಾರಷ್ಟು ಕಡೆ ಲಿಲ್ಲಿ ಬೀಚ್ ಅಂಡ್ ರೆಸಾರ್ಟ್ ಟಾಪ್ 20ಯಲ್ಲಿ ಆಪ್ಷನ್ ಆಗಿ ಸಿಗ್ತಾ ಇತ್ತು. ಹೇಗಿದ್ರು ನಮ್ಮ ಬಜೆಟ್ ತಕ್ಕಂತೆ ನಮಗಿಷ್ಟ ಆಗುವಂಥ ಜಾಗನ ಆಯ್ಕೆ ಮಾಡಬೇಕು ಟು ಅ ಡ್ರೀಮ್ ಡೆಸ್ಟಿನೇಷನ್ ಅಂತ ನಾವು ಆಯ್ಕೆ ಮಾಡಿರುವಂಥ ಈ ಒಂದು ಲಿಲ್ಲಿ ಪ್ರಾಪರ್ಟಿನ ಪಾತ್ವೇ ನೀವೇನು ನೋಡ್ತಾ ಇದ್ದೀರಾ, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಎಲ್ಲಿ ನೋಡಿದ್ರು ಒಂಥರ ಡಿಫ್ರೆಂಟ್ ಆಗಿರುವಂಥ ನೇಚರ್, ಬಟ್ ಇಟ್ಸ್ ಜಸ್ಟ್ ಅ ಡಿಫ್ರೆಂಟ್ ವರ್ಲ್ಡ್. ನಮಗಂತೂ ತುಂಬಾ ಇಷ್ಟ ಆಯಿತು. ಇದು ಬೀಚ್ ಫೇಸಿಂಗ್ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ಒಂದು ಕಡೆಯಿಂದ ಓಷನ್ ಕಾಣಿಸುತ್ತೆ, ಇನ್ನೊಂದು ಕಡೆಯಿಂದ ಬೀಚ್ ಕಾಣಿಸುತ್ತೆ. ಚಿಕ್ಕ ಮಕ್ಕಳಿಗೆ ಪೂಲ್ ಇದೆ, ದೊಡ್ಡವ್ರಿಗೆ ಪೂಲ್ ಇದೆ. ಅತಿ ಆಳವಾದ ಪೂಲ್ ಎಂಟೈರ್ ರೆಸಾರ್ಟ್ ಏರಿಯಾದಲ್ಲಿ ಅಂದರೆ ಇದೆ. ನಿಜವಾಗ್ಲೂ ಈ ಪ್ರಾಪರ್ಟಿ ಇದೆಯಲ್ಲ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಇದಷ್ಟೇ ಅಲ್ಲ, ಇನ್ನಷ್ಟು ಇದೆ. ಮಿಸ್ ಮಾಡಬೇಡಿ. ದಿಸ್ ಎಂಟೈರ್ ವಿಡಿಯೋ ಇಸ್ ವರ್ತ್ ಇಟ್.
ಇನ್ಫ್ಯಾಕ್ಟ್ ಒಂದು ವಿಚಾರ ಹೇಳಬೇಕು ಅಂದರೆ ಈ ಪ್ರಾಪರ್ಟಿಗೆ ಜಾಸ್ತಿ ಯುರೋಪಿಯನ್ಸ್ ಬರ್ತಾರೆ. ನಾವು ಇದ್ದಿದ್ದ ಟೈಮ್ನಲ್ಲಿ ನಮ್ಮನ್ನು ಬಿಟ್ಟರೆ ಒಬ್ಬರು ಇಂಡಿಯನ್ ಕಪಲ್ಸ್ ಇದ್ದಿದ್ದು. ಆ್ಯಂಡ್ ನಾವು ಅವ್ರ ಹತ್ರ ಕೇಳಿದಾಗನೂ ದೇ ಸೈಡ್ ಅ ಲಾಟ್ ಆಫ್ ಯುರೋಪಿಯನ್ಸ್ ಇಲ್ಲಿ ಬರ್ತಾರೆ ಅಂತ. ಲಂಚ್ ಮಾಡುವಂಥ ಸಮಯ, ಲಂಚ್ ಆದಮೇಲೆ ಉಳಿದಿರುವಂಥ ಚೂರು ನಿಮಗೆ ತೋರಿಸ್ತೀನಿ. ಗ್ರಿಲ್ ಚಿಕನ್ ಜೊತೆಗೆ ಒಂದು ಸುಂದರವಾದ ವ್ಯೂ, ಅದ್ರ ಜೊತೆಗೆ ಮೈ ಬೆಸ್ಟ್ ಪಾರ್ಟ್ನರ್. ನಾವು ಈ ಚಿಕನ್ ವಿಂಗ್ಸ್ ಅದ್ರ ಜೊತೆಗೆ ಗ್ರಿಲ್ ಚಿಕನ್ನ ಪ್ರತಿದಿನ ಆರ್ಡರ್ ಮಾಡ್ತಾ ಇದ್ವಿ ಬಿಕಾಸ್ ಇಟ್ ವಾಸ್ ಸೋ ಗುಡ್. ಊಟ ಮಾಡ್ತಾ ಟೈಮ್ ಸ್ಪೆಂಡ್ ಆಗಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ 2 hours ಇಲ್ಲೇ ಕೂತು ಎಂಜಾಯ್ ಮಾಡ್ತಾ ಇದ್ವಿ. ಒನ್ ಲಾಸ್ಟ್ ಟೈಮ್ ಐಸ್ ಕ್ರೀಮ್ನ ಮುಗಿಸ್ಬಿಟ್ಟು ಉಳಿದಿರೋಂಥ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸರಿ, ಈ ಥರ ರೆಸಾರ್ಟ್ಗೆ ನಾವು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳಿಗೆ ಯಾವ ರೀತಿ ಫೆಸಿಲಿಟೀಸ್ ಇರ್ಬೋದು ಅಂತ ಯೋಚನೆ ಮಾಡೋರಿಗೆ ನಿಮಗೆ ಒಂದು ಕಿಡ್ಸ್ ಕ್ಲಬ್ ಅನ್ನೋ ಏರಿಯಾ ಇದೆ. ಇಲ್ಲಿ ಮಕ್ಕಳು ಆಟ ಆಡ್ಬೋದು. ತುಂಬಾ ಸೇಫ್ ಪ್ಲೇಸ್ ಆ್ಯಂಡ್ ಅವ್ರಿಗೋಸ್ಕರನೇ ಮುದ್ದಾಗಿ ತುಂಬಾ ಕ್ಯೂಟಾಗಿ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಮಾಡಿರುವಂಥ ಪ್ಲೇ ಏರಿಯಾ ಇದು. Hi, and this is the kids club. This is so pretty. Oh my gosh. Wow. Hi. ಇದು ಜಿಮ್ ಸ್ಪೇಸ್. ಇದ್ರ ಜೊತೆಗೆ ಮಕ್ಕಳಿಗೆ ಅಂತ ಇಂಡೋರ್ ಪ್ಲೇ ಏರಿಯಾ ಕೂಡ ಇದೆ. So here's the best part of the entire property, the water sport. ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ದ ವಾಟರ್ ಸ್ಪೋರ್ಟ್ಸ್ ಪ್ರಾಪರ್ಟಿ ಹತ್ರ. ಬನ್ನಿ. ಸೊ ವಾಟರ್ ಸ್ಪೋರ್ಟ್ಸ್ ಅಂದರೆ ಏನು? ಇಲ್ಲಿ ಹಲವಾರು ಮೋಟರ್ ಆಕ್ಟಿವಿಟೀಸ್ ಇರುತ್ತೆ. ಯಾರಿಗೆಲ್ಲ ವಾಟರ್ ಗೇಮ್ಸ್ ಇಷ್ಟ ಅದನ್ನು ಬಂದು ಇಲ್ಲಿ ಆಟ ಆಡ್ಬೋದು. ನಾನ್ ಮೋಟರೈಸ್ಡ್ ಹಾಗೆಯೇ ಮೋಟರೈಸ್ಡ್. ಹಾಯ್. How are you? Good, how are you? There are people at the water sport today? ಈ ಎಂಟೈರ್ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ 2 to 3 hours ಬೇಕಾಗುತ್ತೆ ಮಿನಿಮಮ್ ಆಗಿ. ಬಿಕಾಸ್ ಅಷ್ಟು ದೊಡ್ಡದಿದೆ, ಅಷ್ಟು ಟೈನಿ ಡೀಟೇಲ್ಸ್ ಇದೆ. ಆ್ಯಂಡ್ ಇಂಥ ಒಂದು ಜಾಗದಲ್ಲಿ ಪ್ರೇಮಿಗಳಾಗಿ ನಾವಿಲ್ಲಿ ಬರಬೇಕಾದ್ರೆ ನಾವಿಬ್ಬರು ಸ್ಪೆಂಡ್ ಮಾಡುವಂಥ ಪ್ರತಿಯೊಂದು ಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸ್ಪೆನ್ಸಿವ್ ಟ್ರಿಪ್ ಆಗಿರುತ್ತೆ, ಬ್ಯೂಟಿಫುಲ್ ಲೊಕೇಶನ್ ಆಗಿರುತ್ತೆ. ಮಿಸ್ ಮಾಡಬೇಡಿ, ಎಂಜಾಯ್ ಎವ್ರಿ ಮೂಮೆಂಟ್. ಇದು ಡೈವಿಂಗ್ ಸ್ಪಾಟ್. ಈ ಲೊಕೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಡೈವಿಂಗ್ ಸ್ಪಾಟ್ ಅಂದ್ರೆ ನಮಗೆ ಈಜಾಡಕ್ಕೂ ಬರಲ್ಲ, ಏನು ಬರಲ್ಲ, ನೀರಲ್ಲೂ ಭಯ ಇದೆ. ನಾವು ಡೈವಿಂಗ್ ಮಾಡಕ್ ಹೋದ್ರೆ ನಾಳೆಯಿಂದ ಯೂಟ್ಯೂಬ್ ವಿಡಿಯೋ ಬರಲ್ಲ. ಸೊ ಕಣ್ಣಾರೆ ನೋಡ್ಬಿಟ್ಟು ಆನಂದ ಪಡೋದು ಅಷ್ಟೇ ನಮ್ಮ ಕರ್ತವ್ಯ. ಬಾಯಿ ಮುಚ್ಕೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ. ವೆರಿ ಸಿಂಪಲ್. ಬನ್ನಿ ವಾಪಸ್ ಹೋಗೋಣ. ನಾವಿರುವಂಥ ಪ್ರಾಪರ್ಟಿಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಡೀಟೇಲ್ಸ್ ನಾನು ಇನ್ನೂ ನಿಮಗೆ ಹೇಳಲಿಲ್ಲ, ಹೇಳ್ತೀನಿ. ಸೊ ಹಾಗೆ ಮುಂದೆ ನೋಡ್ತಾ ಹೋಗಿ. ಬಟ್ ಅದಕ್ಕೂ ಮುಂಚೆ ಹುಡುಗರು ಮಾಲ್ಟೀಸ್ ವಿಡಿಯೋನ ಇಷ್ಟಪಟ್ಟು ನೋಡ್ತೀರಾ. ಸೊ ನನ್ನ ಅಣ್ಣನ ಹೊಸ ಕಲೆಕ್ಷನ್ಸ್ ನಿಮಗೆ ಕೂಡ ತೋರಿಸ್ಬೇಕು ಅಂತ ಆಸೆ ಆಯಿತು. ಬಿಕಾಸ್ ಇದೀಗ ಮದುವೆ ಸೀಸನ್, ನಿಮಗೂ ಉಪಯೋಗ ಆಗುತ್ತೆ ಇದು. ನನ್ನ ಅಣ್ಣ ಹಾಕೊಂಡಿರುವಂಥ ಈ ಒಂದು ಆಲಿವ್ ಗ್ರೀನ್ ಶರ್ಟ್ ಇದೆಯಲ್ಲ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮಗೆ ಎಷ್ಟು ಕಾಳಜಿ ಇದೆಯೋ ಲೇಡೀಸ್ಗೆ ವಿಂಟರ್ ಟೈಮ್ನಲ್ಲಿ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಹುಡುಗರಿಗೂ ಅದೇ ರೀತಿ ಅಲ್ವಾ. ಸೊ ಬಾಯ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನೀವು ವಿಂಟರ್ ಟೈಮ್ಗೆ ಈ ಬಾಡಿ ವಾಶ್ ಆ್ಯಂಡ್ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಡ್ರೈ ಫ್ರೀಯಾಗಿ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಮೆಝಾನಿಂದ ನೀವು ಕೂಡ ಪರ್ಚೇಸ್ ಮಾಡಿ. ಇದೀಗ ಬನ್ನಿ ದ ಮೋಸ್ಟ್ ಸರ್ಪ್ರೈಸಿಂಗ್ ಏರಿಯಾಗೆ ಹೋಗೋಣ. ಲುಕ್ ಆಟ್ ದ ವ್ಯೂ. ಆ ಪಾತ್ವೇ ನೋಡಿ, ಸುತ್ತಮುತ್ತ ಇರುವಂಥ ನೀರಿನ ಬಣ್ಣ ನೋಡಿ, ಆ ಪುಟ್ಟು ಮರ ಗಿಡಗಳು, ಅದರ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಥರ. ಇದು ಸ್ಪಾ ಏರಿಯಾ.
ಈ ಎಂಟೈರ್ ರೆಸಾರ್ಟ್ ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ನಡ್ಕೊಂಡು ಹೋಗ್ಬೋದು. ಪ್ರತಿದಿನ ತಿಂದಿದ್ದೆಲ್ಲ ಚೆನ್ನಾಗಿ ಕರಗಬೇಕು ಅಂದರೆ ಯು ಕ್ಯಾನ್ ಆಬ್ಸಲ್ಯೂಟ್ಲಿ ವಾಕೇಬಲ್ ಆಗಿದೆ. ನಾವು ಪ್ರತಿದಿನ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ಪಾ ಒಳಗಡೆ ನೋಡಿ ಎಷ್ಟು ಸುಂದರವಾಗಿದೆಯಲ್ಲ. ಮುಗಿತಾನೇ ಇಲ್ಲ, ಇನ್ನಷ್ಟು ಇದೆ, ಮತ್ತಷ್ಟು ಇದೆ. ಇಲ್ಲಿಗೆ ಸ್ಟಾಪ್ ಆಯಿತು ಅಂದರೆ ನೋ, ಇದಾದಮೇಲೆ ಇನ್ನೂ 5 ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ನಿಮ್ಮೆಲ್ಲರಿಗೂ ಪ್ರಶ್ನೆ ಇರ್ಬೋದಲ್ಲ, ಮಾಲ್ಡೀವ್ಸ್ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಪ್ಲೇಸ್? ನಿಮ್ಮ ಎಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಇದು ಯಾಕೆ ತುಂಬಾ ಕಾಸ್ಟ್ಲಿಯೆಸ್ಟ್ ವೆಕೇಷನ್ ಡೆಸ್ಟಿನೇಷನ್ ಆ್ಯಂಡ್ ಅಷ್ಟೇ ಸುಂದರವಾಗಿರುವಂಥ ಲೊಕೇಶನ್ ಯಾಕೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಐ ಆಮ್ ಶೋರ್ ಗೊತ್ತಾಗ್ತಾ ಇದೆ. ಈ ಪ್ರಾಪರ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಒಂದು ಮೋಸ್ಟ್ ಸ್ಪೆಷಲ್ ಸ್ಪಾ ಬೇಕು ಅಂದರೆ ಕಪಲ್ ಸ್ಪಾಗೆ ನಾವು ಬಂದಿರೋದು ಜಕೂಸಿ ಸ್ಪಾಗೆ. ಇದನ್ನು ಗುರುವಾರಕ್ಕೆ ನಾವು ಬುಕ್ ಮಾಡ್ತಾ ಇದ್ದೀವಿ. ಈ ನಮ್ಮ ಸ್ಪಾ ಏರಿಯಾದಿಂದ ಹಾಗೆ ನೋಡ್ತಾ ಹೋದರೆ ಪ್ಯಾನ್ ಮಾಡ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಆಕ್ವಾ ಕಾಣಿಸ್ತು. ಅಂದರೆ ಇದು ಇವಾಗ ಕ್ಲೋಸ್ ಅಪ್ ಶಾಟ್. ಇದು ಆಕ್ವಾ ಅನ್ನೋದು ಇನ್ನೊಂದು ರೆಸ್ಟೋರೆಂಟ್. ಇಲ್ಲಿ 4 ರೆಸ್ಟೋರೆಂಟ್ಸ್ ಇದೆ. ಅದರಲ್ಲಿ ಇದು ನಮ್ಮ ಫೇವ್ರೆಟ್ ಬಿಕಾಸ್ ಈ ಪೂಲ್ ಇಸ್ ದ ಬೆಸ್ಟ್ ಪೂಲ್. ಈ ಪೂಲಲ್ಲಿ ಹಾಗೆ ಸ್ವಿಮ್ ಮಾಡ್ತಾ ವ್ಯೂ ನೋಡ್ತಾ ಇದ್ರೆ ಇಡೀ ದಿನ ಇಲ್ಲೇ ಕಳೆದೋಗೋಣ ಅಂತ ಅನಿಸ್ಬಿಡುತ್ತೆ. ಮಾಲ್ಡೀವ್ಸ್ನ ಹೇಗೆ ಸೆಟಪ್ ಮಾಡಿದ್ದಾರೆ ಅಂದರೆ ನೀವು ಯಾವುದೇ ರೆಸಾರ್ಟಲ್ಲಿ ಇರಲಿ, ಯಾವುದೇ ಪ್ರಾಪರ್ಟಿಯಲ್ಲಿ ಇರಲಿ, ನೀರಿನ ಮಧ್ಯೆ ಆಕಾಶದ ಕೆಳಗಡೆ ಸುತ್ತಮುತ್ತ ಸುಂದರವಾದ ವಾತಾವರಣ ಜೊತೆಗೆ ಇರಬೇಕು. ಇದೊಂದು ಬೇರೆಯ ಪ್ರಪಂಚ ಅಂತ ಅನ್ನಿಸ್ಬೇಕು ಅಂತ. ಇದು ಟ್ಯಾಮರಿಂಡ್ ಬೆಸ್ಟ್ ಪ್ಲೇಸ್ ಫಾರ್ ಕ್ಯಾಂಡಲ್ ಲೈಟ್ ಡಿನ್ನರ್. ಇಲ್ಲಿ ಆವಾಗಲೇ ಹೇಳ್ದಂಗೆ 4 ರೆಸ್ಟೋರೆಂಟ್ಸ್ ಇದೆ. ಅದು ಬಿಟ್ಟರೆ ಒಂದು ಜಾಪನೀಸ್ ಸ್ಟೈಲ್ ಕೂಡ ಇದೆ. ಹಾಯ್, ಹೌಸ್ ಬಿನ್ ಯು ಸ್ಟೇ ಹಿಯರ್? ಹೌ ಡು ಯು ಲೈಕ್ ಯುವರ್ ಸ್ಟೇ ಹಿಯರ್? Yes, it is beautiful. Very good. Actually, we are working here. Oh. He's a tennis player. I am the pizza chef. Amazing, amazing, lovely, A paradise. amazing, lovely. Yes, yes, yes. And See you around. What about you? We're from India. We've come here on a break, vacation. Okay. So it's been great. It's the first day. Welcome. Thank I you. can wait to you for a nice pizza. Okay? Absolutely. I will be there. Yeah. Enjoy your vacation. Yeah. Thank you so much. ಹಾಗೆಯೇ ನಿಮ್ಮ ಟ್ರಿಪ್ಪಲ್ಲಿ ನೀವು ತುಂಬ ಜನ ಫಾರಿನರ್ಸ್ನ ಮೀಟ್ ಮಾಡ್ತೀರಾ. ಮೀಟ್ ಮಾಡಿದಾಗ ಇಂಟರ್ಯಾಕ್ಟ್ ಮಾಡಿ ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸಸ್ ನಿಮ್ಮ ಜೊತೆ ಹಂಚ್ಕೊಳ್ಳೋದು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಹಂಚ್ಕೊಳ್ಳೋದು ಇಟ್ಸ್ ರಿಯಲಿ ನೈಸ್ ಆಲ್ವೇಸ್. ಆ್ಯಂಡ್ ಐ ಹೋಪ್ ನಿಮಗೆ ಒಂದು ರೆಸಾರ್ಟ್ ಟೂರ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹೆಚ್ಚು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಮತ್ತಷ್ಟು ಸುಂದರವಾದಂಥ ವಿಡಿಯೋನ ಹಾಕ್ತೀನಿ. Until then, lots of love.